ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳು ರಾಜ್ಯದಲ್ಲಿ ನಿಗದಿತ ಗುರಿ ಮುಟ್ಟದೆ ವೈಫಲ್ಯ ಕಾಣುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಹೇಳಿದರು. ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಗಳೂರಿಗೆ ಪ್ರತ್ಯೇಕ ರೈಲ್ವೆ ವಿಭಾಗ ನೆನೆಗುದಿಗೆ ಬಿದ್ದಿದೆ. ಮಂಗಳೂರು ಕೇಂದ್ರ ರೈಲ್ವೆ ನಿಲ್ದಾಣವನ್ನು ವಿಶ್ವದರ್ಜೆಗೇರಿಸುವ ನಿಟ್ಟಿನಲ್ಲಿಯೂ ಸಂಸದರು ಈವರೆಗೆ ಯಾವುದೇ ಪ್ರಯತ್ನ ಮಾಡಿಲ್ಲ. ಈಗಷ್ಟೇ ಮನವಿ ನೀಡುವ ಕೆಲಸವನ್ನು ಆರಂಭಿಸಿದ್ದಾರೆ ಎಂದು ದೂರಿದರು. ಈ ರಾಜ್ಯದ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅವರು ಸಂಸದರಿಗೆ ಆಯ್ಕೆಯಾದ ದಿನದಿಂದ ಅಥವಾ ಅವರ ಹಿಂದಿನ ಸಂಸದರಿಗೆ ನಾವು ಒತ್ತಡವನ್ನು ಮಾಡ್ತಾ ಬರ್ತಾ ಇತ್ತು. ಮಂಗಳೂರಿಗೆ ಸಪ್ರೇಟ್ ರೈಲ್ವೆ ಡಿವಿಷನ್ ಬೇಕು, ಮಂಗಳೂರು ರೈಲ್ವೆ ನಿಲ್ದಾಣವನ್ನು ಅಪ್ಗ್ರೇಡ್ ಮಾಡಬೇಕು, ವರ್ಲ್ಡ್ ಕ್ಲಾಸ್ಗೆ ಕೊಂಡೋಗ್ಬೇಕಂತ ಬಜೆಟಲ್ಲಿ ಅನೌನ್ಸ್ ಆಯಿತು. ವರ್ಲ್ಡ್ ಕ್ಲಾಸಿಗೆ ಮಟ್ಟಿಗೆ ಮಂಗಳೂರು ಮಾಡ್ತೀವಿ ಅಂತ. ಇವತ್ತು ಮಂಗಳೂರು ರೈಲ್ವೆ ಸ್ಟೇಷನ್ಗೆ ಹೋಗಲಿಕ್ಕೆ ದಾರಿ ಸರಿ ಇಲ್ಲ, ಟ್ಯಾಕ್ಸಿಗಳಿಗೆ ನಿಲ್ಲಲಿಕ್ಕೆ ಜಾಗ ಇಲ್ಲ, ಪ್ಯಾಸೆಂಜರ್ಗಳ. ಇದೇ ವೇಳೆ ಮಾತನಾಡಿದ ಅವರು, ಕಣ್ತಪ್ಪಿನಿಂದಾಗಿ ಪ್ರಸಕ್ತ ಸಾಲಿನಲ್ಲಿ ಮೇರಿ ಜಯಂತಿಗೆ ಸರ್ಕಾರಿ ರಜೆ ಬಿಟ್ಟು ಹೋಗಿತ್ತು. ಮುಂದಿನ ವರ್ಷದಿಂದ ಈ ರಜೆಯನ್ನು ಮುಂದುವರಿಸಲಾಗುವುದೆಂದು ಮುಖ್ಯಮಂತ್ರಿಯವರೇ ಉತ್ತರ ನೀಡಿದ್ದಾರೆ ಎಂದು ಹೇಳಿದರು. ಆದರೆ ಈ ಸಲ ಮುಜರಾಯಿ ಇಲಾಖೆಯವರು ಪ್ರಸ್ತಾವನೆ ಕಳಿಸುವಾಗ ಈ ರಜೆಯನ್ನು ಮೆನ್ಷನ್ ಮಾಡದೆ ಇರುವುದರಿಂದ ಅದು ಕಣ್ಣು ತಪ್ಪಿನಿಂದ ಬಿಟ್ಟು ಹೋಗಿದೆ. ಅದನ್ನು ಇಮಿಡಿಯೇಟ್ ಆಗಿ ನಾವು ರೀಇಶ್ಯೂ ಮಾಡ್ತೇವೆ ಅಂತೇಳಿ ಇಮಿಡಿಯೇಟ್ ರೀಇಶ್ಯೂ ಒಂದು ಸಿಗಲಿಲ್ಲ, ಸಿಕ್ಕಿದ್ದಲ್ಲ, ಇಮಿಡಿಯೇಟ್ ರೀಇಶ್ಯೂ ಮಾಡ್ತೇನೆ ಅಂತ ಮುಖ್ಯಮಂತ್ರಿಗಳು ಕೊಟ್ಟರು. ಮರಳು ನೀತಿ ಮತ್ತು ಮರಳುಗಾರಿಕೆ ಕುರಿತು ಸಮಗ್ರವಾಗಿ ಚರ್ಚಿಸುವ ಸಲುವಾಗಿ ಈ ವಾರದಲ್ಲಿ ರಾಜ್ಯದ ಕಲ್ಲಿದ್ದಲು ಸಚಿವರು ಜಿಲ್ಲೆಗೆ ಭೇಟಿ ನೀಡಲಿದ್ದಾರೆ. ಅಡಿಕೆ ಕೊಳೆರೋಗ ಮತ್ತು ಅಡಿಕೆ ಮಂಡಳಿ ರಚನೆಯ ಬಗ್ಗೆ ಸದನದಲ್ಲಿ ಕೇಳಲಾದ ಪ್ರಶ್ನೆಗೆ ಮಂಡಳಿಯ ರಚನೆಯ ಭರವಸೆ ದೊರಕಿದೆ. ಮುಂದಿನ ಬಜೆಟ್ನಲ್ಲಿ ಮಂಡಳಿ ರಚನೆಗೆ ಅನುದಾನ ಬಿಡುಗಡೆಯಾಗುವ ನಿರೀಕ್ಷೆ ಇದೆ ಎಂದು ಐವನ್ ಡಿಸೋಜಾ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಪ್ರಮುಖರು ಹಾಜರಿದ್ದರು. ನಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.